ತಾಲೂಕಿನ ಕೊಕ್ಕಡ ಗ್ರಾಮದ ವಿನ್ಸೆಂಟ್ ಮೆನೇಜಸ್ ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಂತಾ ಕ್ಲಾಸ್ ವೇಷ ಧರಿಸಿ ಜಿಲ್ಲೆಯಾದ್ಯಂತ ತೆರಳಿ ಕ್ರಿಸ್ಮಸ್ ಸಂದೇಶ ನೀಡುತ್ತಾ ಇದ್ದು ಪ್ರಸಕ್ತ 20ನೇ ವರ್ಷದ ಯಾತ್ರೆಗೆ ಚಾಲನೆಯನ್ನ ಆರಂಭಿಸಿದ್ದಾರೆ. ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಕೊಕ್ಕಡದ ವಿನ್ಸೆಂಟ್ ಮೆನೇಜಸ್ ಎಂಬ ವ್ಯಕ್ತಿ ಸಾಂತಾ ಕ್ಲಾಸ್ ವೇಷ ಧರಿಸಿ ಜಿಲ್ಲೆಯಾದ್ಯಂತ ವಿಶೇಷ ರೀತಿ ಸಂದೇಶವನ್ನು ಸಾರುತ್ತಾ ಬಂದಿದ್ದು ಈ ಬಾರಿಯೂ ತಮ್ಮ ಯಾತ್ರೆಯನ್ನ ಆರಂಭಿಸಿದ್ದಾರೆ. ಆತ್ಮೀಯರೇ, ಕಳೆದ 20 ವರ್ಷಗಳಿಂದ 2000 ಇಸವಿಯಿಂದ ಪ್ರಾರಂಭಗೊಂಡು ವರ್ಷಂಪ್ರತಿ ನಾನು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ಕರಾವಳಿ ಉದ್ದಕ್ಕೂ ಹಲವಾರು ತಾಲೂಕುಗಳ ಹಳ್ಳಿಗಳಲ್ಲಿ ಮತ್ತು ಪೇಟೆಗಳಲ್ಲಿ ಸಂಚರಿಸಿ ಜನರ ಎಲ್ಲ ಕಡೆ ಜನರಿಗೆ ನಾನು ಸಿಹಿ ತಿಂಡಿಯನ್ನು ಹಂಚಿ ಹಬ್ಬದ ಸಂತೋಷವನ್ನು ಇತರರೊಂದಿಗೆ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಾನು ಕೆಲವು ಪರಿಸರದ ಬಗ್ಗೆ, ಅದೇ ರೀತಿ ವಿವಿಧ ಸಮಸ್ಯೆಗಳ ಬಗ್ಗೆ ನನ್ನ ದ್ವಿಚಕ್ರ ವಾಹನದಲ್ಲಿ ಒಂದು ಬೋರ್ಡನ್ನು ಹಾಕಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಸ್ವಚ್ಛ ಭಾರತ ನಿರ್ಮಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಕಷ್ಟ ಆಗಬಹುದು. ಆದರೂ ಕೂಡ ನಾವು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಅದು ಕಷ್ಟದ ಕೆಲಸ ಅಲ್ಲ. ಈ ಒಂದು ಸಂದೇಶವನ್ನು ನಾನು ನೀಡುತ್ತಾ ಜನರಿಗೆ ನಾನು ಕರೆ ಕೊಡುತ್ತಾ ನನ್ನ ಈ ಒಂದು ಸಾಂತಾ ಕ್ಲಾಸ್ ಯಾತ್ರೆಯನ್ನು ನಾನು ಮಾಡುತ್ತಿದ್ದೇನೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ವಿನ್ಸೆಂಟ್ ಮೆನೇಜಸ್ ಎಂಬ ವ್ಯಕ್ತಿ ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಬಂದರೆ ಸಾಕು ತನ್ನ ದ್ವಿಚಕ್ರ ವಾಹನವನ್ನ ಸಿಂಗರಿಸಿ ಸಾಂತಾ ಕ್ಲಾಸ್ ವೇಷ ಧರಿಸಿ ಜಿಲ್ಲೆಯಾದ್ಯಂತ ತೆರಳಿ ಕ್ರಿಸ್ಮಸ್ ಸಂದೇಶ ನೀಡುತ್ತಾರೆ. ಪ್ರಸಕ್ತ 20ನೇ ವರ್ಷದ ಯಾತ್ರೆಗೆ ಚಾಲನೆಯನ್ನ ನೀಡಿದ್ದಾರೆ. ಕ್ರಿಸ್ಮಸ್ ಹಬ್ಬದ ವಿಶೇಷತೆಯ ಕುರಿತು ಜಿಲ್ಲೆಯಾದ್ಯಂತ ಸಂದೇಶ ಸಾರುತ್ತಾರೆ. ಅಲ್ಲದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ವೃದ್ಧಿಯಾಗಬೇಕು ಎನ್ನುವ ಉದ್ದೇಶದಲ್ಲಿ ಪ್ರತಿ ವರ್ಷ ಇವರು ಈ ಯಾತ್ರೆ ಕೈಗೊಳ್ತಾ ಇದ್ದು ಹಲವು ವಿಶೇಷ ಮಕ್ಕಳ ಶಾಲೆಗಳು ಬಡ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿಕೆ ಮಾಡುತ್ತಾರೆ. ಗಿಡ ಮರ ಬೆಳೆಸಿ ಪರಿಸರವನ್ನ ಉಳಿಸಿ ಎನ್ನುವ ಸ್ಲೋಗನ್ನ ಪೋಸ್ಟರ್ ಮೂಲಕ ತನ್ನ ವಾಹನದಲ್ಲಿರಿಸಿ ಜಿಲ್ಲೆಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಸಂದೇಶ ಸಾರುವುದರ ಜೊತೆಗೆ ಪರಿಸರ ಕಾಳಜಿಯನ್ನ ವಿಶೇಷವಾಗಿ ಈ ವರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಕಾಶ್, ಸ್ಪಂದನ ನ್ಯೂಸ್, ಕಡಬ.